ರಾಷ್ಟ್ರಪತಿ ಅಭ್ಯರ್ಥಿಯಾದಂತಹ ದ್ರೌಪದಿ ಮುರ್ಮು ಅವರ ಬಗ್ಗೆಯೇ ಒಂದು ಆಕ್ಷೇಪಾರ್ಹವಾದಂತಹ ಬರವಣಿಗೆಯನ್ನು ಬರೆದು RGV ಅವರ ಈ ಕಾಮೆಂಟ್ ಬಗ್ಗೆ ಒಂದಿಷ್ಟು ಕಡೆಗಳಲ್ಲಿ ದೂರು ದಾಖಲಾಗಿವೆ. SC/ST ದೌರ್ಜನ್ಯ ಪ್ರಕರಣಗಳ ಆಧಾರದ ಮೇಲೆ ದೂರನ್ನ ದಾಖಲಿಸಲು ತೀರ್ಮಾನವನ್ನ ಮಾಡಿದ್ದಾರೆ. ಕೋಶಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ RGV ಅಂದ್ರೆ ರಾಮ್ ಗೋಪಾಲ್ ವರ್ಮಾ ಅವರ ಒಂದು ವಿವಾದದ ಬಗ್ಗೆ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ವಿವಾದ ಮತ್ತು ರಾಮ್ ಗೋಪಾಲ್ ವರ್ಮಾ ಅವರಿಗೆ ಜನ್ಮದ ನಂಟಿದೆ ಅಂತ ಅನ್ಸುತ್ತೆ. ಏನೋ ಒಂದು ಕಮೆಂಟ್ ಮಾಡಿ ವಿವಾದವನ್ನ ಎಬ್ಬಿಸಿ ಸದಾ ಸುದ್ದಿಯಲ್ಲಿ ಇರುವವರು ಅಂತ ಹೇಳಿದ್ರೆ ಅದು RGV. ಆದರೆ ಇದೀಗ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ ರಾಮ್ ಗೋಪಾಲ್ ವರ್ಮಾ. ಆದರೆ ಈ ಬಾರಿ ರಾಮ್ ಗೋಪಾಲ್ ವರ್ಮಾ ಮಾಡಿದಂತಹ ವಿವಾದ ಚಿಕ್ಕದಲ್ಲ, ಅಂತಿಂತದ್ದಲ್ಲ. ಬಿಜೆಪಿಯ ರಾಷ್ಟ್ರಪತಿ ಅಭ್ಯರ್ಥಿಯಾದಂತಹ ದ್ರೌಪದಿ ಮುರ್ಮು ಅವರ ಬಗ್ಗೆಯೇ ಒಂದು ಆಕ್ಷೇಪಾರ್ಹವಾದಂತಹ ಬರವಣಿಗೆಯನ್ನು ಬರೆದು ಇದೀಗ ಪೇಚಿಗೆ ಸಿಲುಕಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ದ್ರೌಪದಿ ಮುರ್ಮು ಅವರ ಬಗ್ಗೆ ವ್ಯಂಗ್ಯವಾಗಿ ಕಾಮೆಂಟ್ ಮಾಡಿದ್ದಾರೆ. ದ್ರೌಪದಿ ರಾಷ್ಟ್ರಪತಿಯಾದರೆ ಪಾಂಡವರು ಯಾರು, ಎಲ್ಲಕ್ಕಿಂತ ಮುಖ್ಯವಾಗಿ ಕೌರವರು ಯಾರು ಅಂತ ಟ್ವೀಟ್ ಮಾಡಿದ್ದಾರೆ. RGV ಮಾಡಿದಂತಹ ಈ ಟ್ವೀಟ್ ಬಗ್ಗೆ ಬಿಜೆಪಿ ನಾಯಕರು ಕೆಂಡವಾಗಿದ್ದಾರೆ. ಹಾಗೆ ಒಂದಿಷ್ಟು ಮಹಿಳಾ ಸಮುದಾಯ ಕೂಡ RGVಯ ಕಮೆಂಟ್ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ RGV ಅವರ ಈ ಕಾಮೆಂಟ್ ಬಗ್ಗೆ ಒಂದಿಷ್ಟು ಕಡೆಗಳಲ್ಲಿ ದೂರು ದಾಖಲಾಗಿವೆ. ಒಂದಿಷ್ಟು ನಾಯಕರು RGV ಒಬ್ಬ ನಿಷ್ಪ್ರಯೋಜಕ, ಆತನನ್ನು ಜೈಲಿಗೆ ಕಳಿಸಬೇಕು, ಅವರಿಗೆ ಬಿಜೆಪಿಯ ಪವರ್ ಏನಂತ ತೋರಿಸ್ತೇವೆ ಅಂತ ಹೇಳಿದ್ದಾರೆ. ಇವೆಲ್ಲದರ ಮಧ್ಯೆ ರಾಮ್ ಗೋಪಾಲ್ ವರ್ಮಾ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದರು. ಈ ಹೇಳಿಕೆಯನ್ನು ಕೇವಲ ವ್ಯಂಗ್ಯವಾಗಿ ಹೇಳಲಾಗಿದೆ. ಇದರಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಉದ್ದೇಶವಿಲ್ಲ. ದ್ರೌಪದಿ ಮಹಾಭಾರತದಲ್ಲಿ ನನ್ನ ಅಚ್ಚುಮೆಚ್ಚಿನ ಪಾತ್ರ. ಈ ಹೆಸರು ಅಪರೂಪವಾಗಿದ್ದರಿಂದಾಗಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸಲು ಆ ಹೆಸರಿಗೆ ಸಂಬಂಧಿಸಿದ ಪಾತ್ರವನ್ನು ನೆನಪಿಸಿಕೊಂಡೆ. ಯಾರ ಭಾವನೆಗೂ ಧಕ್ಕೆ ತರುವ ಉದ್ದೇಶ ನನ್ನದಲ್ಲ ಅಂತ RGV ಟ್ವೀಟ್ ಮಾಡಿದ್ದಾರೆ. ಆದರೆ ಇವ್ಯಾವುದಕ್ಕೂ ಕೂಡ ಬಿಜೆಪಿ ನಾಯಕರು ಮಣಿತಾ ಇಲ್ಲ. ಬದಲಾಗಿ ಕೇಸ್ ದಾಖಲಿಸಲು ಮುಂದಾಗಿದ್ದಾರೆ. ಇದರೊಂದಿಗೆ SC/ST ದೌರ್ಜನ್ಯ ಪ್ರಕರಣಗಳ ಆಧಾರದ ಮೇಲೆ ದೂರನ್ನ ದಾಖಲಿಸಲು ಒಂದಿಷ್ಟು ಮಂದಿ ತೀರ್ಮಾನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ RGV ವಿರುದ್ಧ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸಲಾಗಿದೆ. ಏನೋ ಮಾಡಕ್ಕೆ ಹೋಗಿ ಇನ್ನೇನೋ ಆಯ್ತು ಅಂತ ಒಂದು ಮಾತಿದೆ. ಅದೇ ತರ ಆಯ್ತು RGVಯ ಪ್ರಸ್ತುತ ಪರಿಸ್ಥಿತಿ. ತಾನು ಸದಾ ಸುದ್ದಿಯಲ್ಲಿರಬೇಕು ಅಂತೇಳಿ ಒಂದಲ್ಲ ಒಂದು ಹೇಳಿಕೆಗಳನ್ನು ಕೊಡ್ತಾ, ಒಂದಲ್ಲ ಒಂದು ಅನಗತ್ಯ ವಿಚಾರಗಳನ್ನು ಮೈಗೆಳ್ಕೊಂಡು ಸುಮ್ಮನೆ ಸುಮ್ಮನೆ ಸುದ್ದಿಯಲ್ಲಿ ಯಾವಾಗಲೂ ಇರ್ತಾ ಇದ್ರು. ಆದರೆ ಈ ಬಾರಿ ಇಂತಹ ಒಂದು ವಿಚಾರದ ಬಗ್ಗೆ ಕಾಮೆಂಟ್ ಮಾಡಿ ಒಂದಿಷ್ಟು ಮಂದಿಗೆ ಘಾಸಿ ಮಾಡಿ, ಅದಕ್ಕಿಂತ ಹೆಚ್ಚಾಗಿ ಒಂದು ಮಹಿಳೆಯ ಬಗ್ಗೆ ಈ ಮಟ್ಟದಲ್ಲಿ ಟೀಕಿಸಿ ತಾನು ಪ್ರಚಲಿತದಲ್ಲಿ ಇರಬೇಕು ಅನ್ನೋ ಒಂದು ಕೆಟ್ಟದಾದಂತಹ ಮನಸ್ಥಿತಿ ಇದೆಯಲ್ಲ, ಇದರ ಬಗ್ಗೆ ಯಾವ ಮಟ್ಟಕ್ಕೆ ಧಿಕ್ಕಾರ ಅಂತ ಹೇಳಿದ್ರು ಅದು ಕಡಿಮೆನೆ. RGV ಅದು ಏನೇ ಕ್ಷಮಾಪಣೆ ಕೇಳಿದ್ರು ಕೂಡ ಅವರು ಮಾಡಿದ್ದು ತಪ್ಪೇ. ಕಪಾಳಕ್ಕೆ ಹೊಡೆದು ಸಾರಿ ಅಂತ ಹೇಳಿದ್ರೆ ಕ್ಷಮಿಸೋಕೆ ಸಾಧ್ಯನಾ? ಆದರೆ ಇಲ್ಲಿ RGV ಮಾಡಿರುವ ಪ್ರಮಾದ ಅದು ನಮ್ಮ ಭಾವಿ ರಾಷ್ಟ್ರಪತಿಯವರಿಗೆ ಗೊತ್ತಿದ್ದು ಮಾಡಿದ್ರು, ಗೊತ್ತಿಲ್ಲದೆ ಮಾಡಿದ್ರು, ತಪ್ಪೇ. ಅದೇನೇ ಇರಲಿ, ಈ ವಿಚಾರ ಎಲ್ಲಿಗೆ ತಲುಪುತ್ತೋ ಕಾದು ನೋಡಬೇಕು. ನಮಸ್ಕಾರ. ರಾಷ್ಟ್ರಪತಿ ಅಭ್ಯರ್ಥಿಯಾದಂತಹ ದ್ರೌಪದಿ ಮುರ್ಮು ಅವರ ಬಗ್ಗೆಯೇ ಒಂದು ಆಕ್ಷೇಪಾರ್ಹವಾದಂತಹ ಬರವಣಿಗೆಯನ್ನು ಬರೆದು RGV ಅವರ ಈ ಕಾಮೆಂಟ್ ಬಗ್ಗೆ ಒಂದಿಷ್ಟು ಕಡೆಗಳಲ್ಲಿ ದೂರು ದಾಖಲಾಗಿವೆ. SC/ST ದೌರ್ಜನ್ಯ ಪ್ರಕರಣಗಳ ಆಧಾರದ ಮೇಲೆ ದೂರನ್ನ ದಾಖಲಿಸಲು ತೀರ್ಮಾನವನ್ನ ಮಾಡಿದ್ದಾರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.